ಮಂಗಳೂರಿನ ಹೆಸರಾಂತ ರೇಡಿಯೋ ಸ್ಟೇಷನ್ 93.5 ರೆಡ್ ಎಫ್ಎಂ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ನ ಸಹಭಾಗಿತ್ವದಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ಅಭಿಯಾನವು ಕೊಣಾಜೆಯ ಮಂಗಳೂರು ಯೂನಿವರ್ಸಿಟಿಯಲ್ಲಿ ನಡೆಯಿತು. ನಗರದ ಹೆಸರಾಂತ ರೇಡಿಯೋ ಸ್ಟೇಷನ್ ಆಗಿರುವ 93.5 ರೆಡ್ ಎಫ್ಎಂ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ನ ಸಹಭಾಗಿತ್ವದಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಇಂದು ಕೊಣಾಜಿಯಲ್ಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಗಳಾದ ಡಾ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಸೇರಿದಂತೆ ಸಿಬ್ಬಂದಿಗಳು ಸಹಿ ಹಾಕಿ 93.5 ರೆಡ್ ಎಫ್ಎಂ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ನ ಅಭಿಯಾನಕ್ಕೆ ಕೈಜೋಡಿಸಿದ್ರು. ಬಳಿಕ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಅವರು ಮಾತನಾಡಿ, ಕೊರೋನಾ ಮಹಾಮಾರಿ ನಮಗೆ ಜೀವನದ ಪಾಠ ಕಲಿಸಿದ ವಿಶ್ವಗುರು. 2 ವರ್ಷಗಳಿಂದ ನಮ್ಮೆಲ್ಲರ ಜೀವನ ಬದಲಾಗಿದೆ. ಜೀವನದಲ್ಲಿ ಕಷ್ಟವನ್ನ ಸವಾಲಾಗಿ ಸ್ವೀಕರಿಸಿ ಸವಾಲುಗಳನ್ನು ಅವಕಾಶವನ್ನಾಗಿರಿಸಿಕೊಂಡು ಮುನ್ನಡೆಯಬೇಕು ಎಂದು ಹೇಳಿದರು. ಕೋವಿಡ್-19 ಎಲ್ಲರೂ ಮಹಾಮಾರಿ ಅಂತ ಕರೀತಾರೆ. ನಾನು ಮಹಾಮಾರಿ ಅಂತ ಕರೆಯುವುದಿಲ್ಲ. ನಮ್ಮ ಒಳಗಿನ ಕಣ್ಣುಗಳನ್ನು ತೆರೆಸಿದಂಥ ಒಂದು ಗುರು ಅಂತ ಹೇಳ್ತೇನೆ, ವಿಶ್ವಗುರು ಈ ಅರ್ಥದಲ್ಲಿ. ಯಾಕೆಂದರೆ ಈ ಕೋವಿಡ್-19 ಮಹಾಮಾರಿಯನ್ನು ನಾವು ನಕಾರಾತ್ಮಕವಾಗಿ ಋಣಾತ್ಮಕವಾಗಿ ಯೋಚಿಸುವ ಬದಲು ನನ್ನಂಥವರು ಅಥವಾ ಸ್ವಲ್ಪ ಅರಿವುಳ್ಳವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ಚಿಂತನೆ ನಡೆಸಿ ನಮ್ಮ ಒಳಗಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಂಥ ಕಣ್ಣಿಗೆ ಕಾಣದ ಈ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಒಂದು ವೈರಸ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಹೇಳಿದರು, ಜೀವ ಮೊದಲು ಜೀವನ ನಂತರ ಅಂತ. ಇದರ ಅರಿವು ಜಾಗೃತಿ ನಿಮ್ಮೆಲ್ಲರಲ್ಲೂ ಇದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕ್ಕಿ ಅವರು ಮಾತನಾಡಿ, ಮಂಗಳೂರು ವಿಶ್ವವಿದ್ಯಾನಿಲಯವು ಕಳೆದ 1 ವರ್ಷದಿಂದ ಕೋವಿಡ್ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯವನ್ನು ಆಯೋಜಿಸಿದೆ. ಪ್ರತ್ಯೇಕ ಅಧಿಕಾರಿಯನ್ನ ನೇಮಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಲಸಿಕೆಗಳನ್ನು ಕೂಡ ನೀಡಿದ್ದೇವೆ ಎಂದು ಹೇಳಿದರು. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಈ ಕೋವಿಡ್-19ಗೆ ಸಂಬಂಧಪಟ್ಟಾಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಯವರ ನೇತೃತ್ವದಲ್ಲಿ ಹಾಗೆ ನಮ್ಮ ಎಲ್ಲ ಸ್ಟ್ಯಾಚ್ಯುಟರಿ ಆಫೀಸರ್ಸ್ಗಳ ಜೊತೆಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು 1 ವರ್ಷಗಳಿಂದ ವ್ಯವಸ್ಥೆಗಳನ್ನು ಮಾಡಿಸ್ತಾ ಬಂದಿದೆ. ಆಲ್ಮೋಸ್ಟ್ 95% ಸ್ಟೂಡೆಂಟ್ಸ್ ಮತ್ತು ಸ್ಟಾಫ್ ನಮ್ಮ ಯೂನಿವರ್ಸಿಟಿಯಲ್ಲಿ ಫಸ್ಟ್ ವ್ಯಾಕ್ಸಿನೇಷನ್ ಮುಗಿಸಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕಂಪ್ಲೀಟ್ 100% ವ್ಯಾಕ್ಸಿನೇಷನ್ ಆಗೋ ದೃಷ್ಟಿಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಕಾರ್ಯನಿರ್ವಹಿಸಿದೆ. ಇದೇ ವೇಳೆ ರೆಡ್ ಎಫ್ಎಂನ ಆರ್ಜೆ ಪ್ರಸನ್ನ ಅವರು ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ಸಹಿ ಸಂಗ್ರಹ ಅಭಿಯಾನದ ಕುರಿತು ಮಾಹಿತಿಯನ್ನು ನೀಡಿದರು. ಕೋವಿಡ್-19 ಅನ್ನೋವಂಥ ಒಂದು ಮಹಾಮಾರಿ ಕಳೆದ 1.5 ವರ್ಷಗಳಲ್ಲಿ ನಮ್ಮ ಬದುಕನ್ನು ಬದಲಾಯಿಸಿ ಬಿಟ್ಟಿದೆ. ಸಾಕಷ್ಟು ಪಾಠಗಳನ್ನು ನಾವು ಕೋವಿಡಿಂದ ಕಲ್ತಿದ್ದೀವಿ. ಇದು ಕೂಡ ಲೈಫಲ್ಲಿ ಸಾಧ್ಯವಾ, ಹೀಗೂ ಕೂಡ ಆಗುತ್ತಾ ಅನ್ನೋವಂಥದ್ದು ಜೀವನದಲ್ಲಿ ನಮಗೆ ಅನುಭವಕ್ಕೆ ಈ ಕಳೆದ 16-18 ತಿಂಗಳುಗಳಲ್ಲಿ ಅನುಭವಕ್ಕೆ ಬಂದಿದೆ. ಆ್ಯಂಡ್ ಫಸ್ಟ್ ವೇವ್ ಮುಗೀತು, ನಾವೆಲ್ಲ ಸರಿಯಾಯಿತು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಸೆಕೆಂಡ್ ವೇವ್ ಬಂತು. ಅದರ ಆರ್ಭಟ ಎಷ್ಟಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಯಿತು. ಸೆಕೆಂಡ್ ವೇವ್ ಮುಗೀತು, ಇನ್ನು ಥರ್ಡ್ ವೇವ್ ಬರುತ್ತೆ ಅನ್ನೋದನ್ನು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಸೊ ಈಗ ಎಲ್ಲೋ ಒಂದು ಕಡೆ ಸ್ವಲ್ಪ ಕೋವಿಡ್ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂದ ಕೂಡಲೇ ಮತ್ತೆ ಎಲ್ಲ ಕೂಡ ಮರಿತಾ ಇದ್ದೀವಿ. ಸಾಕಷ್ಟು ಕಡೆಗಳಲ್ಲಿ ಸಾಮಾಜಿಕ ಅಂತರ ಇರ್ಬೋದು ಅಥವಾ ಮಾಸ್ಕನ್ನು ಹಾಕ್ಕೊಳ್ಳುವಂಥದ್ದು ಕಾಣ್ತಾ ಇಲ್ಲ. ಒಂದು ಜವಾಬ್ದಾರಿಯುತ ಮೀಡಿಯಾ ಆಗಿ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ ಎಂಟರ್ಟೈನ್ಮೆಂಟ್ನ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ತೋರಿಸುವಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಅದರ ಅಂಗವಾಗಿ ಕಳೆದ 1 ತಿಂಗಳಿನಿಂದ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ಅನ್ನೋವಂಥ ಒಂದು ಕ್ಯಾಂಪೇನನ್ನು ನಾವು ರೆಡ್ ಎಫ್ ಎಂ ಹಾಗೆ ಭಾರತದ ನಂಬರ್ 1 ಬ್ಯಾಂಕ್ ಆಗಿರುವಂಥ HDFC ಬ್ಯಾಂಕ್ನ ಒಂದು ಸಹಯೋಗದಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿ ಅಲ್ಲಿರುವಂಥ ಸಿಬ್ಬಂದಿಗಳ ಹತ್ರ ರಿಕ್ವೆಸ್ಟನ್ನು ಮಾಡಿ, ಅಂದರೆ ನೀವು ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ, ಮನೆಯಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಏನಿದೆ ಇದನ್ನು ಸರಿಯಾಗಿ ಫಾಲೋ ಮಾಡಿ ಪಾಲಿಸಿ ಅನ್ನೋವಂಥ ಒಂದು ಪ್ಲೆಡ್ಜ್ ಅನ್ನು ಮಾಡುವಂಥ. ಈ ಸಂದರ್ಭ ಮಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ PL ಧರ್ಮಾ, ಸ್ಪೆಷಲ್ ಆಫೀಸರ್ ಡಾ ಪ್ರಶಾಂತ್, ಹಣಕಾಸು ಅಧಿಕಾರಿ ಡಾ ನಾರಾಯಣ್, ಕೋವಿಡ್-19 ನೋಡಲ್ ಆಫೀಸರ್ ಡಾ ರಾಜು, ರೆಡ್ ಎಫ್ಎಂನ ಆರ್ಜೆ ಕೀರ್ತನ್, ದೇಳಕಟ್ಟೆ HDFC ಬ್ಯಾಂಕ್ನ ಬ್ರಾಂಚ್ ಮ್ಯಾನೇಜರ್ ಬಿನೇಶ್ ಜೋನ್ ಸೇರಿದಂತೆ HDFC ಬ್ಯಾಂಕ್ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.
ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.